अम्मा मरिये, अम्मा मरिये, नमो नमो ताये नम्म हरिहर माते। ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಪರಮಪ್ರಸಾದದಲ್ಲಿ ಜೀವಿಸುವ ದೇವರಾದ ಪ್ರಭು ಯೇಸು ಕ್ರಿಸ್ತರಿಗೆ ಆರಾಧನಾ ಗೀತೆಯನ್ನು ಹಾಡುತ್ತಾ ಸ್ತುತಿ ನಮನಗಳನ್ನು ಸಲ್ಲಿಸಿ ಈ ಪವಿತ್ರ ಪರಮಪ್ರಸಾದದ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಾಗವಹಿಸೋಣ. ದೇವಾ ಪಿತನೇ, ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವಾ ಸಮರ್ಪಿಸುತ್ತಾ ನಮಿಸುವೆ. ಜೀವವು ಎನ್ನ ಸರ್ವಸ್ವವಾ ಸಮರ್ಪಿಸುತ್ತಾ ನಮಿಸುವೆ. ದೇವಸುತ್ತನೇ, ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವಾ ಸಮರ್ಪಿಸುತ್ತಾ ನಮಿಸುವೆ. ಜೀವವು ಎನ್ನ ಸರ್ವಸ್ವವಾ ಸಮರ್ಪಿಸುತ್ತಾ ನಮಿಸುವೆ. ಪಾವನಾತ್ಮರೇ, ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವಾ ಸಮರ್ಪಿಸುತ್ತಾ ನಮಿಸುವೆ. ಒಟ್ಟಾಗಿ ಸೇರಿ ಕರಗಳನ್ನು ಜೀವವು ಎನ್ನ ಸರ್ವಸ್ವವನ್ನು ಸ್ವಾಮಿಗೆ ಸಮರ್ಪಿಸಿ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೇವೆ. ದೇವರಿಗೆ ವಂದನೆಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ನಮಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿ ಸ್ತೋತ್ರ ಪ್ರಭು ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿ ನಮನ ಪ್ರಭು ಯೇಸುವೇ. ಹಲ್ಲೆಲೂಯಾ, ಆರಾಧನೆ ಪ್ರಭು ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ತ್ರಿಯೇಕ ದೇವರೇ ನಿಮಗೆ ಆರಾಧನೆ.
ಹಲ್ಲೆಲೂಯಾ. ಲೋಕ ರಕ್ಷಕರೇ ನಿಮಗೆ ಆರಾಧನೆ. ಹಲ್ಲೆಲೂಯಾ. ಹಲ್ಲೆಲೂಯಾ ಪ್ರಭು ಯೇಸುವೆ. ಹಲ್ಲೆಲೂಯಾ. ಎಂದೆಂದಿಗೂ ಸ್ತುತಿ ಸ್ತೋತ್ರ ಪ್ರಭು ಯೇಸುವೆ. ಹಲ್ಲೆಲೂಯಾ. ಆರಾಧನೆ ಸ್ತುತಿ ವಂದನೆ ಪ್ರಭು ಯೇಸುವೆ. ಜೀವಂತ ದೇವರಾಗಿರುವ ನಿಮಗೆ ಹಲ್ಲೆಲೂಯ ಸ್ತುತಿಯನ್ನು ನಾವು ಹಾಡ್ತಾ ಇದ್ದೇವೆ. ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೀವು ನುಡಿದಿರುವ ಮಾತು, ಪ್ರಭು ಯೇಸುವೆ, ಲೋಕಾಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ. ಆ ನಂಬಿಕೆಯನ್ನು ಇರಿಸಿಕೊಂಡು ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿರುವ ನಿಮಗೆ ನಾವು ಆರಾಧನೆಯನ್ನು, ಸ್ತುತಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಕೋವಿಡ್-19 ಈ ಕಾಯಿಲೆ ಊರೂರುಗಳಲ್ಲಿ, ಕೇರಿಗಳಲ್ಲಿ, ರಾಜ್ಯ ರಾಷ್ಟ್ರಗಳಲ್ಲಿ ತಾಂಡವವಾಡ್ತಾ ಇರಬೇಕಾದರೆ ಬಿಡುಗಡೆಯನ್ನ ನೀಡುವ ದೇವರು ನೀವು, ಪ್ರಾರ್ಥಿಸಿದಾಗ ಬಲವನ್ನು ನೀಡುವಂಥವರು ನೀವು, ಆರಾಧನೆ ಸ್ತುತಿಯನ್ನ ಮಾಡಿದಾಗ ಜಯವನ್ನ ನೀಡುವಂತಹ ಸರ್ವೇಶ್ವರರಾದ ಪ್ರಭು ಯೇಸುವೆ, ನಿಮ್ಮ ಬಳಿಯಲ್ಲಿ ನಾವೆಲ್ಲರೂ ಕೂಡ ಈಗ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ಲೋಕಾಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ. ಪ್ರಭು ಯೇಸುವಿನ ಈ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಸುವಂತೆ ಆಗಲಿ. ಯೇಸುವಿನ ತಾಯಿ ಮರಿಯಮ್ಮನವರು ಹರಿಹರದ ಆರೋಗ್ಯ ಮಾತೆಯಾಗಿ ದರ್ಶನ ನೀಡಿದ ಅದೇ ಭಕ್ತ ಬ್ರಾಹ್ಮಣನ ಸಮಾಧಿ ಸ್ಥಳವಿರುವ ಆತನ ಮನೆಯಲ್ಲಿ ದರ್ಶನ ದೇಗುಲವನ್ನು ನಿರ್ಮಿಸಿ ಈ ಒಂದು ಆಲಯದಲ್ಲಿ ನಾವೀಗ ಪವಿತ್ರ ಪರಮಪ್ರಸಾದಕ್ಕೆ ಆರಾಧನೆಯನ್ನು ಸಲ್ಲಿಸ್ತಾ ಇರಬೇಕಾದರೆ ಅನುಗ್ರಹ, ಆಶೀರ್ವಾದ ನಿಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಈಗ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಸ್ವಾಮಿಗೆ ನಾವು ಆರಾಧನೆಯನ್ನು, ಸ್ತುತಿಯನ್ನು, ವಂದನೆಯನ್ನು ಸಲ್ಲಿಸುತ್ತಾ ಈ ಗೀತೆಯನ್ನು ಹಾಡಬೇಕಾದರೆ ಆರಾಧನಾ ಗೀತೆಯನ್ನು ಮತ್ತೊಂದು ಸಾರಿ ಜಯಘೋಷದಿ ಜಯವನ್ನು ನೀಡುವ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಭಕ್ತಿಯಿಂದ ಈ ಗೀತೆಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲಿಸೋಣ, ಹಾಡೋಣ. ಪ್ರಭು ಯೇಸುವಿಗೆ ಸ್ತುತಿಯನ್ನು ಇನ್ನೊಮ್ಮೆ ಸಲ್ಲಿಸೋಣ. ಆರಾಧನೆ ಪ್ರಭು ಯೇಸುವೆ, ಸ್ತುತಿ ವಂದನೆ ಪ್ರಭು ಯೇಸುವೆ. ಆರಾಧನೆ ಆರಾಧನೆ ಪ್ರಭು ಯೇಸುವೆ, ಇದೋ ನಿಮಗೆ ನಮ್ಮ ಆರಾಧನೆ. ಆರಾಧನೆ 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 ಎಂದೆಂದಿಗೂ ಪ್ರಭು ಯೇಸುವೆ ನಿನಗೆ. ಜಯವನ್ನು ನೀಡುವ ನಿನಗೆ ಆರಾಧನೆ ಪ್ರಭು ಯೇಸುವೆ. ಜಯ ಘೋಷದಿ ಝೇಂಕರಿಸುವೆ ಪ್ರಭುದೇವನ
ಸ್ತುತಿ ಮಾಡುವೆ. ಪ್ರಭು ದೇವನ ಸ್ತುತಿಯನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಜೀಕರಿಸುವೆ ಪ್ರಭು ದೇವನ ಸ್ತುತಿ ಮಾಡುವೆ. ಶರಣಂ ಮಹಿಮಾತ್ಮನೇ, ಶರಣು ನಿನಗೆ ಪ್ರಭು ಯೇಸುವೆ. ಶರಣಂ ದಿವ್ಯಾತ್ಮನೇ, ಆತ್ಮ ದೇವರಾಗಿರುವ ನಿನಗೆ ಶರಣು ಸ್ವಾಮಿ. ಮಹಿಮಾತ್ಮನೇ ಶರಣಂ ದಿವ್ಯಾತ್ಮನೇ, ಶರಣಂ ನಿತ್ಯಾತ್ಮನೇ, ನಿತ್ಯಕ್ಕೂ ಕಾಪಾಡುವ ದೇವನೇ ನಿನಗೆ ಶರಣು. ಶರಣಂ ಪವಿತ್ರಾತ್ಮನೇ, ಪವಿತ್ರಾತ್ಮ ದೇವರೇ ನಿನಗೆ ಶರಣು. ಶರಣಂ ಪವಿತ್ರಾತ್ಮನೇ. ಕರಗಳನ್ನ ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರವನ್ನು ಮಾಡೋಣ. ಆರಾಧನೆ 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 ಪ್ರಭು ಯೇಸುವೆ. ಆರಾಧನೆ 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 ಯೇಸುವೆ. ಜೀವಿಸುವ ದೇವರಾಗಿ ನಮ್ಮನ್ನು ಮುನ್ನಡೆಸುವ ಸರ್ವೇಶ್ವರನಾಗಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸ್ತಾ ಇದ್ದೇವೆ ಸ್ವಾಮಿ. ಇದಕ್ಕಾಗಿ ವಂದನೆ, ಆರಾಧನೆ. ಜೀವರಾಗದಿ ಕೀರ್ತಿಸುವೆ, ಮನದಾಳದಿ ಕೀರ್ತನೆ ಸ್ತುತಿಗೆ ಪಾತ್ರನು ನೀನು ಸ್ವಾಮಿ. ನಮ್ಮ ಜೀವನವನ್ನ ನಿಮಗೆ ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಶರಣಂ ಸತ್ಯಾತ್ಮನೇ, ಸತ್ಯವೂ ಜೀವವೂ ಮಾರ್ಗವೂ ನೀನಾಗಿದೆಯ ಪ್ರಭು ಯೇಸುವೆ. ಶರಣಂ ಸತ್ಯಾತ್ಮನೇ ಶರಣಂ ಜೀವಾತ್ಮನೇ, ಜೀವವ ನೀಡುವ ಸರ್ವೇಶ್ವರನಾಗಿದ್ದೀಯ. ಶರಣಂ ಪೂಜ್ಯಾತ್ಮನೇ, ಶರಣಂ ಪರಮಾತ್ಮನೇ, ಏಕ ದೇವರೇ ನಿನಗೆ ಶರಣು ಸ್ವಾಮಿ. ಪರಮಾತ್ಮನೇ. ಕರಗಳನ್ನ ಮೇಲೆತ್ತಿ ಆರಾಧನೆಯನ್ನು ಮಾಡೋಣ ಸ್ವಾಮಿ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಪ್ರಭು ಯೇಸುವೆ. ಆರಾಧನೆ 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 ಯೇಸುವೆ, ಎಂದಿಗೂ ನಿನಗೆ ನಮ್ಮ ಆರಾಧನೆ. ನೀನೇ ನಮ್ಮ ಜೀವನವಾಗಿದ್ದೀಯ. ನಮ್ಮನ್ನು ಮುನ್ನಡೆಸುವ ದೇವರು ನೀವಾಗಿದ್ದೀರ ಸ್ವಾಮಿ. ಆತ್ಮ ಸ್ವರೂಪರಾಗಿರುವಂತ ನಿಮಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ನಿಮಗೆ ಸ್ತುತಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯ ಭಾವದಿತ್ತ ಸ್ಮರಿಸುವೆ, ಶಾಂತಿದಾತನ ಅರ್ಚಿಸುವೆ. ಎಂದೆಂದಿಗೂ ನಿಮಗೆ ವಂದನೆಯನ್ನು ಸಮರ್ಪಿಸಲು, ಈ ಜೀವ ನಿಮಗಾಗಿ ಇರಿಸಲು ಸ್ವಾಮಿ. ಶರಣಂ ದೀನಾತ್ಮನೇ, ಶರಣು ಶರಣು ಪ್ರಭು ಯೇಸುವೆ. ಶರಣಂ ಕರುಣಾತ್ಮನೇ, ಶರಣಂ ದೀನಾತ್ಮನೇ ಶರಣಂ ನಿಮಗೆ ಶರಣಾಗತರಾಗಿ ಜೀವಿಸಲು ಶಕ್ತಿಯನ್ನು ನೀಡಿರಿ. ಶರಣಂ ದಯಾತ್ಮನೇ, ಶರಣಂ ದೇವಾತ್ಮನೇ, ಯೇಸುವೆ ನಿನಗೆ ಶರಣು. ಶರಣಂ ದೇವಾತ್ಮನೇ. ಕರಗಳನ್ನ ಮೇಲೆತ್ತಿ ಆರಾಧನೆ ಪ್ರಭು ಯೇಸುವೆ. ಆರಾಧನೆ ಯೇಸುವೆ ನಿಮಗೆ ನಮ್ಮ ಆರಾಧನೆ. ಆರಾಧನೆ 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 ಯೇಸುವೇ. ಆರಾಧನೆ ಯೇಸುವೆ ನಿಮಗೆ ಆರಾಧನೆ.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಜೀವಿಸುವವರ ಮಧ್ಯೆ ಇರುವಂಥ ಜೀವಂತ ಸರ್ವೇಶ್ವರನೇ, ಹರಿಹರದ ಆರೋಗ್ಯ ಮಾತೆ, ಕರ್ನಾಟಕ ರಾಜ್ಯದಲ್ಲಿ ದರ್ಶನ ನೀಡಿದ ಈ ದರ್ಶನ ದೇಗುಲದಲ್ಲಿ ನಾವು ಈ ವಿಶೇಷವಾದ ಆರಾಧನೆಯನ್ನು ನಡೆಸಿಕೊಡ್ತಾ ಇರಬೇಕಾದರೆ ರೋಗ ಸೌಖ್ಯವನ್ನು ಕರುಣಿಸುವ ದೇವರೇ, ನಿನ್ನ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಅನುಗ್ರಹಿಸಿ ಆಶೀರ್ವದಿಸುವ ದೇವರೇ, ನಿಮ್ಮ ಬಳಿಯಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಕೋವಿಡ್-19 ಈ ಕಾಯಿಲೆ ಎಲ್ಲ ಕಡೆ ಹರಡಿ ಜನರು ಧೃತಿ ಕೆಡುವ ಹಾಗೆ ಮಾಡಿ ಧೈರ್ಯವನ್ನು ಕಳೆದುಕೊಳ್ಳುವ ಹಾಗೆ ಮಾಡಿರುವ ಈ ಒಂದು ಗಳಿಗೆಯಲ್ಲಿ, ಈ ವಿಚಿತ್ರ ಸನ್ನಿವೇಶದಲ್ಲಿ, ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಡಿವೈನ್ ವರ್ಡ್ ಟಿವಿಯ ಮೂಲಕವಾಗಿ, ವಿವಿಧ ಚಾನೆಲ್ಗಳ ಮೂಲಕವಾಗಿ ಇವತ್ತು ದೇವಾಲಯಕ್ಕೆ ಬರಲು ಆಗದಿದ್ದರೂ ಕೂಡ ನಮ್ಮ ಮನೆಯಲ್ಲಿಯೇ ಇದ್ದು ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ನಮಗೂ ನಮ್ಮ ಕುಟುಂಬಕ್ಕೂ ಎಷ್ಟೋ ಜನ ನಿಮ್ಮಲ್ಲಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಪ್ರಾರ್ಥಿಸ್ತಾ ಇದ್ದೀರಾ. ಎಷ್ಟೋ ಜನರ ನಿಮ್ಮ ಬಳಿಯಲ್ಲಿ ನನಗಾಗಿ ಪ್ರಾರ್ಥಿಸು ಅಂತ ಕೇಳಿಕೊಂಡಿದ್ದಾರೆ. ಅಂಥವರಿಗಾಗಿ ಪ್ರಾರ್ಥಿಸಲು ಈ ಆರಾಧನೆಯನ್ನು ನಾವು ನಡೆಸ್ತಾ ಇದ್ದೇವೆ. ನಂಬಿಕೆ, ವಿಶ್ವಾಸ, ಜೀವಿಸುವ ದೇವರಾಗಿ ನಮ್ಮನ್ನು ಮುನ್ನಡೆಸುವ ನಿಮ್ಮ ಬಳಿಯಲ್ಲಿ ನಾವು ಭಕ್ತಿಯಿಂದ ಬೇಡುತ್ತಾ ಇದ್ದೇವೆ. ಪ್ರಭು ಯೇಸುವೆ, ಜೀವಿಸುವ ದೇವರೇ, ನಮಗೆ ನಿಮ್ಮ ಸ್ತುತಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಶಕ್ತಿ ನಮ್ಮ ಮೇಲೆ ಇಳಿದು ಬರುವಂತೆ, ಪವಿತ್ರಾತ್ಮರ ಆಗಮನ ನಮಗೆ ಆಗುವಂತೆ ನಾವೆಲ್ಲರೂ ಭಕ್ತಿಯಿಂದ ಬೇಡಿಕೊಳ್ಳೋಣ. ಹರಿಹರದಲ್ಲಿ ಕಾಣಿಸಿಕೊಂಡ ಆ ತಾಯಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದುವ ಹಾಗೆ, ಪ್ರೇಷಿತರೆಲ್ಲರೂ ಕೂಡ ಭಯಭ್ರಾಂತರಾಗಿ ಕೋಣೆಯಲ್ಲಿ ಅಡಗಿ ಕುಳಿತುಕೊಂಡಿರಬೇಕಾದರೆ ಆ ತಾಯಿ ತನ್ನ ಕರಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವರಲ್ಲಿ ಧೈರ್ಯವನ್ನು ತುಂಬಿದರು. ಇವತ್ತು ಅದೇ ರೀತಿಯ ಒಂದು ಪರಿಸ್ಥಿತಿ ನಮಗೆ ಎದುರಾಗಿದೆ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸುವಾಗ ಆ ತಾಯಿ ನಮ್ಮ ಜೊತೆಗಿದ್ದು ಪ್ರಾರ್ಥನೆಯನ್ನು ಮಾಡಿ ಪವಿತ್ರಾತ್ಮರ ವರದಾನವು ನಮಗೆ ದೊರೆಯುವಂತೆ ನೋಡಿಕೊಳ್ತಾ ಇದ್ದಾರೆ. ಕೆನ್ನಾಲಿಗೆಯ ರೂಪದಲ್ಲಿ ಅಂದು ವಿಂಗಡವಾಗಿ ಇಳಿದು ಬಂದ ಪವಿತ್ರಾತ್ಮರು ನಮ್ಮ ಮೇಲೆ ಕೂಡ ಇಳಿದು ಬಂದು ಪ್ರಭು ಯೇಸುವಿನ ಮೇಲೆ ಇನ್ನೂ ಹೇರಳವಾದ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವಂತೆ, ಪ್ರಭು ಯೇಸುವಿನ ಹತ್ತಿರಕ್ಕೆ ನಾವು ಹೋಗುವಂತೆ ಮಾಡಲಿ ಎಂದು ಭಕ್ತಿಯಿಂದ ವಿನಂತಿಸಿಕೊಳ್ಳುತ್ತಾ, ಈಗ ನಮ್ಮ ಕರಗಳನ್ನು ಚಾಚಿ ಯಾವ ಸ್ಥಳದಲ್ಲಿದ್ದವೋ ಅಲ್ಲಿಯೇ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡೋಣ. ಪವಿತ್ರಾತ್ಮರ ಗೀತೆಯನ್ನು ಹಾಡಬೇಕಾದರೆ ಕರಗಳನ್ನು ಎತ್ತಿ ಸ್ತುತಿಯನ್ನು ಮಾಡೋಣ, ಮಂಡೆಯೂರಿ ಪ್ರಾರ್ಥಿಸೋಣ. ಪ್ರಿಯರೇ, ನಾವೆಲ್ಲರೂ ಕೂಡ ಭಕ್ತಿಯಿಂದ ಗೀತೆಯನ್ನು ಹಾಡಬೇಕಾದರೆ ಕೆನ್ನಾಲಿಗೆಯ ರೂಪದಲ್ಲಿ ಅಂದು ಪ್ರೇಷಿತರ ಮೇಲೆ ಇಳಿದು ಬಂದಂಥ ಅದೇ ಪವಿತ್ರಾತ್ಮರು ಮಾತೆ ಮೇರಿಯ ಬಿನ್ನಹದ ಸಹಾಯದಿಂದ, ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ನಮ್ಮ ಮೇಲೂ ಕೂಡ ಇಳಿದು ಬರಲಿ ಎಂದು ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ ಕರಗಳನ್ನು ಚಾಚಿ ಭಕ್ತಿಯಿಂದ ಗೀತೆಯನ್ನು ನಾವು ಹಾಡೋಣ.
ಪವಿತ್ರಾತ್ಮರೇ 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 ಪ್ರಭು ಕ್ರಿಸ್ತನ ಪಾದ ಚರಣ ಯೇಸುವಿನ ಪಾದ ಚರಣಕ್ಕೆ ನನ್ನನ್ನು ಮುನ್ನಡೆಸಿರಿ ಸ್ವಾಮಿ. ಪವಿತ್ರಾತ್ಮರೇ ಪವಿತ್ರಾತ್ಮರೇ ಪ್ರಭು ಕ್ರಿಸ್ತನ ಪಾದ ಚರಣಕ್ಕೆ ನನ್ನನ್ನು ಮುನ್ನಡೆಸಿರಿ. ನಿನಗಾಗಿಯೇ ಯೇಸು ನಿನಗಾಗಿಯೇ ಯೇಸುವೇ ನಿನಗಾಗಿ ನನ್ನ ಜೀವನ ಸಮರ್ಪಿತವಾಗಿದೆ. ನಿನಗಾಗಿಯೇ ಯೇಸು ನಿನಗಾಗಿಯೇ ನಾ ಕರವೆತ್ತಿ ಕರಗಳನ್ನು ಮೇಲೆತ್ತಿ ಕೂಡ ಪ್ರಾರ್ಥಿಸು. ನಿನಗಾಗಿ ಪವಿತ್ರಾತ್ಮರೇ ಇಳಿದು ಬನ್ನಿರಿ ಪವಿತ್ರಾತ್ಮರೇ, ಆಶೀರ್ವದಿಸಿರಿ ಪವಿತ್ರಾತ್ಮರೇ, ಪ್ರಭು ಕ್ರಿಸ್ತನ ಅನುಗ್ರಹಿಸಿರಿ ಪವಿತ್ರಾತ್ಮರೇ. ಶರಣಕ್ಕೆ ನನ್ನನ್ನು ಮುನ್ನಡೆಸಿರಿ. ಮಂಡಿಯೂರಿ ಪ್ರಾರ್ಥಿಸ್ತಾ ಇದ್ದೇವೆ, ಕರಗಳನ್ನು ಎತ್ತಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲವೂ ಕ್ರಿಸ್ತನಿಗಾಗಿ, ನಮ್ಮ ಶಕ್ತಿ ಕ್ರಿಸ್ತನಿಂದ, ಪವಿತ್ರಾತ್ಮರ ಪ್ರಭೆ ಕ್ರಿಸ್ತನಿಂದ. ಮಂಡಿಯೂರಿ ಶಿರವನ್ನು ಬಾಗಿ ಕರಗಳನ್ನೆತ್ತಿ ನಾ ಬಜಿತೆ. ಮಂಡಿಯೂರಿ ಶಿರವನ್ನು ಬಾಗಿ ಕರಗಳನ್ನೆತ್ತಿ ನಾ ಬಜಿತೆ. ನಿನಗಾಗಿಯೇ ಪ್ರಭು ನಿನಗಾಗಿಯೇ ಯೇಸುವೇ, ನಿನಗಾಗಿಯೇ ಸರ್ವವು ಸರ್ವಸ್ವವು ನನ್ನ ಜೀವನದ ಎಲ್ಲವೂ ಕೂಡ ನಿನಗಾಗಿಯೇ ಸ್ವಾಮಿ. ತ್ಯಾಗ, ಪ್ರೀತಿ, ವಿಶ್ವಾಸದಿಂದ ಜೀವಿಸಲು ಶಕ್ತಿಯನ್ನು ನೀಡಬೇಕಾಗಿ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಪ್ರಭು ಆರಾಧನೆಯಲ್ಲಿ ಭಾಗವಹಿಸಿದಂತ ನಾವು ಶರಣಕ್ಕೆ ಪ್ರಭುವಿನ ಪಾದವನ್ನು ಸ್ಪರ್ಶಿಸಲು ಅವಕಾಶವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರೂ ಒಟ್ಟಾಗಿ ಸೇರಿ ಸಾಲುಗಳನ್ನು ಹಾಡೋಣ. ಪ್ರಭು ಕ್ರಿಸ್ತನ ಪಾದ ಚರಣಕ್ಕೆ ನನ್ನನ್ನು ಮುನ್ನಡೆಸಿರಿ. ಪವಿತ್ರಾತ್ಮರ ಆಗಮನ ನಮ್ಮ ಮೇಲೆ, ಮಾತೆ ಮೇರಿಯ ಬಿನ್ನಹದ ಸಹಾಯದಿಂದ 2000 ವರ್ಷಗಳ ಹಿಂದೆ ಪಂಚದಶಮಿ ಹಬ್ಬದ ದಿನ ಇಳಿದು ಬಂದಂಥ ಅದೇ ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ಪ್ರೇಷಿತರ ಮೇಲೆ ಇಳಿದು ಬಂದ ಅದೇ ಪವಿತ್ರಾತ್ಮರು ವಿಂಗಡ ವಿಂಗಡವಾಗಿ ಅಂದು ಪ್ರೇಷಿತರ ಮೇಲೆ ಇಳಿದು ಬಂದ ಅದೇ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರಿಯರೇ, ಈ ಪವಿತ್ರ ಪುಣ್ಯ ಸ್ಥಳದಲ್ಲಿ ನಾವು ಪ್ರಾರ್ಥಿಸುತ್ತಾ ಇರಬೇಕಾದರೆ ನಮ್ಮ ಕುಂದು ಕೊರತೆಗಳು, ಕಷ್ಟ, ದುಃಖ, ನೋವು, ಸಮಸ್ಯೆಗಳು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಲ್ಪಡಲಿ. ಹಾಸಿಗೆ ಹಿಡಿದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇರುವಂಥವರು, ಒಂಟಿತನದಿಂದ ನೋವಿಗೆ ಸಿಲುಕಿ ಹಾಕಿಕೊಂಡಿರುವಂಥವರು, ಅನಾರೋಗ್ಯವೇ ತಮ್ಮ ಜೀವನ ಶೈಲಿ ಆಗಿ ಹೋಗಿ ನಲುಗಿ ಹೋಗಿರುವಂಥವರು ಈ ದಿನ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ವರವನ್ನು ಪಡೆದುಕೊಳ್ಳಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಿಯರೇ, ನಮ್ಮನ್ನು ಗುಣಪಡಿಸುವ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. 38 ವರ್ಷಗಳ ಕಾಲ ಬೆತ್ಸಾಯದ ಕೊಳದ ಬಳಿಯಲ್ಲಿ ಇವತ್ತೆಲ್ಲ ನಾಳೆ ನಾನು ಗುಣ ಹೊಂದುತ್ತೇನೆ ಎನ್ನುವ ನಂಬಿಕೆಯನ್ನು ಇರಿಸಿ ಪ್ರಾರ್ಥಿಸ್ತಾ ಇದ್ದಂಥ ವ್ಯಕ್ತಿಗೆ
ಆರೋಗ್ಯವನ್ನು ಕರುಣಿಸಿದ ಪ್ರಭು ಯೇಸುವಿಗೆ ನಾವು ಆರಾಧನೆಯನ್ನು ಮಾಡುತ್ತಾ 38 ವರ್ಷಗಳ ಕಾಲ ದೇವರ ವಾಕ್ಯ ಹೇಳುತ್ತದೆ, ಯೋವಾನನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 12 ವರ್ಷಗಳ ಕಾಲ ರಕ್ತಸ್ರಾವ ರೋಗದಿಂದ ಬಳಲುತ್ತಾ ಇದ್ದಂತಹ ಮಹಿಳೆ ಆತನ ಬಟ್ಟೆಯ ಅಂಚನ್ನು ನಾನು ಮುಟ್ಟಿದರೂ ಸಾಕು, ಗುಣ ಹೊಂದುತ್ತೇನೆ. ಎಂಥ ನಂಬಿಕೆಯ ಮಾತು! ಅದೇ ನಂಬಿಕೆ ವಿಶ್ವಾಸದಿಂದ ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ಭರವಸೆಯನ್ನ ಕಳೆದುಕೊಂಡಿರುವಂಥವರು, ದೋಸ್ ಆರ್ ಲಾಸ್ಟ್ ಹೋಪ್, ಅನಾರೋಗ್ಯದಲ್ಲಿ ಇರುವಂಥವರು, ದೋಸ್ ಆರ್ ಇಲ್ ಅಂಡ್ ಸಿಕ್, ವಿವಿಧ ಕೋರಿಕೆಗಳಿಗಾಗಿ ಪ್ರಾರ್ಥಿಸುತ್ತಿರುವಂಥವರು, ದೋಸ್ ಆರ್ ಆಸ್ಕಿಂಗ್ ಫಾರ್ ಮೆನಿ ಇಂಟೆನ್ಷನ್ಸ್ ಟು ಬಿ ಫುಲ್ಫಿಲ್ಡ್ ಇನ್ ದೇರ್ ಲೈಫ್ಸ್. ಸ್ವಾಮಿಯ ಚರಣಕ್ಕೆ ನಾವು ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಡಿವೈನ್ ವರ್ಡ್ ಟಿವಿ ಚಾನೆಲ್ನವರು ಈ ಆರಾಧನೆಯನ್ನು ಪ್ರಸಾರ ಮಾಡಲು, ಈ ಅನುಗ್ರಹ ಆಶೀರ್ವಾದ ನಿಮ್ಮ ಹೃದಯವನ್ನು ತುಂಬುವಂತಾಗಲು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಆ ತಂಡದ ಎಲ್ಲ ಸದಸ್ಯರಿಗಾಗಿಯೂ ಇಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಇದ್ದು ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥವರು ವಿವಿಧ ಮಾಧ್ಯಮಗಳ ಮೂಲಕ ಪ್ರಾರ್ಥಿಸ್ತಾ ಇದ್ದೀರಾ. ದೇವಾಲಯಕ್ಕೆ ಬಂದು ಪ್ರಾರ್ಥಿಸಲು ಆಗ್ತಾ ಇಲ್ಲ, ಆದರೂ ಕೂಡ ನಂಬಿಕೆಯಿಂದ ಬೇಡಿಕೊಳ್ತಾ ಇದ್ದೀರಾ. ಕೋವಿಡ್-19 ಈ ಕಾಯಿಲೆ ದೇವರಿಂದ ನಮ್ಮನ್ನು ದೂರ ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕಾಗಿಯೇ ಇದು, ಬೇರೆ ಏನಕ್ಕೂ ಅಲ್ಲ. ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನ ಓದಿ ಶಕ್ತಿಯನ್ನು ನಾವು ಪಡೆದುಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಚನ, ದೇವರ ವಾಕ್ಯ ಇಬ್ಬಾಯಿ ಕತ್ತಿಯ ಹಾಗೆ, ಅದು ನಮ್ಮ ಹೃದಯವನ್ನ ಸೀಳುತ್ತದೆ, ನಮ್ಮ ಎಲುಬುಗಳನ್ನು ಬೇರೆ ಮಾಡುತ್ತದೆ. ಶಕ್ತಿಶಾಲಿಯಾಗಿ ನಮ್ಮ ಹೃದಯದಲ್ಲಿ ಆ ವಾಕ್ಯ ನೆಲೆಸುತ್ತದೆ. ಯಾಕೆ? ಆ ಪತ್ರದ ಕರ್ತರು ಹೇಳ್ತಾನೆ, ಯಾಕೆಂದರೆ ದೇವರ ವಾಕ್ಯ ಜೀವಿಸುವ ವಾಕ್ಯ. The word of God is alive and active. ಕೆಲಸವನ್ನು ಮಾಡ್ತಾ ಇದೆ ಪ್ರಿಯರೇ. ಪ್ರಾರ್ಥಿಸೋಣ, ವರದಾನವನ್ನು ಕೇಳಿಕೊಳ್ಳೋಣ. ಆಶೀರ್ವದಿಸಿ ಅನುಗ್ರಹಿಸುವ ದೇವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಾರ್ಥನೆ ಈ ಪ್ರಪಂಚದ ಸರ್ವಶ್ರೇಷ್ಠ ಶಕ್ತಿಯಾಗಿದೆ. ಆ ಬಲದಿಂದಲೇ ನಾವು ಜೀವಿಸಲು ಸಾಧ್ಯ. ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ದೇವರ ಅನುಗ್ರಹ ಮತ್ತು ಆಶೀರ್ವಾದ ಬರುವಂತೆ ಆಗಲಿ ಎಂದು ಬೇಡಿಕೊಳ್ತಾ ಇದ್ದೇವೆ. ಎಲ್ಲರೂ ಯೇಸುವಿನ ಬಳಿಗೆ ಬರಬೇಕು. ನಮ್ಮ ಹೃದಯವನ್ನ ಪ್ರಭು ಯೇಸುವಿಗೆ ನೀಡಿ ಪ್ರಾರ್ಥಿಸಬೇಕು. ನಮ್ಮ ಕುಂದು ಕೊರತೆಗಳನ್ನು ಹೋಗಲಾಡಿಸಿ ಶಕ್ತಿಯನ್ನು ತುಂಬುವ ಸರ್ವೇಶ್ವರನಿಗೆ ನಾವೀಗ ಸ್ತುತಿಯನ್ನು ಸಲ್ಲಿಸುತ್ತಾ, ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನನ್ನು ಕಾಯುವಂತಹ ವ್ಯಕ್ತಿ ಅವರಾಗಿದ್ದಾರೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ, ಪ್ರಭು ಯೇಸುವೇ ನಿನ್ನ ಬಳಿಗೆ ಬಂದು ನಿನ್ನಿಂದ ಆಶೀರ್ವಾದಗಳನ್ನು, ಪ್ರಭು ಯೇಸುವೇ ನಿನ್ನ ಬಳಿಗೆ ಬಂದು ನಿನ್ನಿಂದ ವರದಾನವನ್ನು ಪಡೆದುಕೊಳ್ಳಲು ಶಕ್ತಿಯನ್ನು ನಮ್ಮಲ್ಲಿ ತುಂಬಿರಿ. ಯೇಸುವಿನ ಬಳಿಗೆ ಬಂದು ನಾವು ಈ ಗೀತೆಯನ್ನು ಹಾಡಬೇಕಾದ್ರೆ ನಮ್ಮ ಹೃದಯ ತುಂಬಲ್ಪಡಲಿ. ಆಶೀರ್ವಾದದ ಹೊನಲು ಸ್ವಾಮಿಯಿಂದ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ ಎಂದು ಹೆಸರಿಡಿದು ಆಶೀರ್ವದಿಸುವ ಸರ್ವೇಶ್ವರನ ಪಡೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈ ಗೀತೆಯನ್ನು ಹಾಡೋಣ.
ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನ ಅವನು ಕಾಯುವ ದೇವರು ಪ್ರಭು ಯೇಸು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ನಾವು ಸ್ತುತಿಯನ್ನು ಮಾಡ್ತಾ ಇದ್ದೇವೆ. ಆರಾಧನೆ ನಿನಗೆ ಪ್ರಭು ಯೇಸುವೆ, ಸ್ತುತಿ ವಂದನೆ ನಿನಗೆ ಪ್ರಭು ಯೇಸುವೆ. ಹುಟ್ಟಿದಾಗ ಏನು ಹೊತ್ತು ತಂದೆ, ನಾವು ಏನನ್ನು ಈ ಜಗತ್ತಿಗೆ ತೆಗೆದುಕೊಂಡು ಬಂದಿಲ್ಲ. ಹೋಗುವೆ ನೀನು, ಹುಟ್ಟಿದಾಗ ಸಾಯುವಾಗ ಏನನ್ನು ಕೂಡ ಹೊತ್ತುಕೊಂಡು ಹೋಗುವುದಿಲ್ಲ. ಸತ್ತಾಗೇನು ಕೊಂಡು ಹೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೆ ಹೋಗಬೇಕು ನಿನಗೆ ಗೊತ್ತೇ. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೆ ಹೋಗಬೇಕು ನಿನಗೆ ಗೊತ್ತೇ. ಬಾ ಯೇಸುವಿನ ಬಳಿಗೆ ಬನ್ನಿ, ಪ್ರಾರ್ಥನೆಯನ್ನ ಮಾಡಿ ಹೃದಯವ ಯೇಸುವಿಗೆ ತಾ, ವರದಾನವನ್ನ ಪಡೆದುಕೊಳ್ಳಲು ಕಾಯುವ ನಮ್ಮ ಹೃದಯವನ್ನು ಸ್ವಾಮಿಯ ಬಳಿಗೆ ಹೊತ್ತುಕೊಂಡು ಹೋಗೋಣ. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ಈ ಜಗತ್ತಿನ ಪ್ರೇಮವೆಲ್ಲ ಸುಳ್ಳು. ನಂಬಿಕೊಂಡು ಪ್ರೇಮಕ್ಕಾಗಿ ಅಲೆದು ಸೋತೆ ಪ್ರೇಮವನ್ನು ಪ್ರೀತಿಯನ್ನು ಮಾಡಿ ನಂಬಿದವರ ಎಲ್ಲವನ್ನ ಪ್ರೇಮವೆಲ್ಲ ಸುಳ್ಳು. ಕಳೆದುಕೊಂಡಿರುವ ಜನರೇ, ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆಯ ಮೇಲೆ ಪ್ರಾಣವನ್ನು ನೀಡಿದ ಪ್ರಭು ಯೇಸು, ಪ್ರೇಮ ಕಾಣು, ಅದು ನಿಜವಾದ ಪ್ರೀತಿ. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಅದೇ ಶಾಶ್ವತವಾದ ಸತ್ಯ ಪ್ರೇಮ ಕಾಣು. ಬಾ ಯೇಸುವಲ್ಲಿ ಬಾ, ಯೇಸುವಿನ ಬಳಿಗೆ ಬಂದು ಪ್ರಾರ್ಥಿಸ್ತಾ ಇದ್ದೇವೆ. ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮನೆಗಳಲ್ಲಿಯೇ ಇದು ನಾವು ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ. ಆಶೀರ್ವದಿಸುವ ದೇವರಿಗೆ ಸ್ತೋತ್ರ. ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣ ಬರಲು ಹಣವನ್ನ ಗಳಿಸಲು ಹಣದ ಹಿಂದೆ ಎಲ್ಲ ಪ್ರಯತ್ನ ದೇವಾಗಿ ಹೋಗ್ತದೆ ಪ್ರಿಯ. ಮರಣ ಬರಲು ಹಣವದೆಲ್ಲ ಧೂಳು, ಯೇಸುವಿನ ಹಿಂದೆ ಬೇಗ ಓಡು, ಬೇಗ ಯೇಸುವಿನ ಬಳಿಗೆ ದಕ್ಕುತ್ತಾಗ ನೋಡು. ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವ ದಕ್ಕುತ್ತಾಗ ನೋಡು. ಬಾ ಒಟ್ಟಾಗಿ ಸೇರಿ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಅವನು ಕಾಯುವ ದೇವರು, ಕಾಪಾಡುವ ದೇವರು, ರಕ್ಷಿಸುವ ದೇವರು. ಚಪ್ಪಾಳೆಯನ್ನು ತಟ್ಟುತ್ತ ಸ್ವಾಮಿಗೆ ಸ್ತೋತ್ರ ಮಾಡೋಣ. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ಸ್ಥಾನಮಾನ ಸ್ಥಿರವಲ್ಲ, ಯಾವುದು ಸ್ಥಿರವಲ್ಲ ಪ್ರಿಯರೇ ಜಗತ್ತಿನಲ್ಲಿ. ಯೇಸುವನ್ನು ಕಾಣು, ಬಡಬಗ್ಗರಲ್ಲಿ ಕ್ರಿಸ್ತನನ್ನು ನೋಡಿ. ಸ್ಥಿರವಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಎಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ ಪ್ರಿಯರೇ. ನಿನ್ನ ಗೀತೆಯ ಸಾಲುಗಳು ಯೇಸುವಿಗೆ ತಾ,
ನಿನ್ನ ಕಾಯುವ ಕುರುಬನವಾ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಯೇಸು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಪರಮಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ನಾವೆಲ್ಲರೂ ಕೂಡ ದೇವರ ವಿಶೇಷ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದುಕೊಂಡು ಜೀವಿಸುವ ಮಕ್ಕಳಾಗಿ ಎಂದೆಂದಿಗೂ ಕೂಡ ಆ ಸ್ವಾಮಿಯ ಚರಣದಲ್ಲಿ ಉಳಿದುಕೊಳ್ಳುತ್ತೇವೆ ಎನ್ನುವ ಭರವಸೆಯ ಮಾತನ್ನು ಮನಸ್ಸಿನಲ್ಲಿ ದೃಢವಾಗಿ ಇರಿಸಿಕೊಂಡು ಆ ಸ್ವಾಮಿಗೆ ವಂದನೆಯನ್ನು ಸಮರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಎಂಥ ದಿವ್ಯ ಸಂಸ್ಕಾರ! ಭಾಗಿವಂದಿಸೋಣ ಎನ್ನುವ ಕನ್ನಡದ ಆ ಗೀತೆಯನ್ನು ತಾಂತುಂ ಎರ್ಗಂ ಸಾಕ್ರಮೆಂತಂ, ಅದೇ ಲತೀನ ಭಾಷೆಯಲ್ಲಿ ಇರುವ ಗಾಯನವನ್ನು ಗೀತೆಯನ್ನು ಹಾಡುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ನಾವೀಗ ಮುಕ್ತಾಯ ಮಾಡೋಣ. Tantum ergo sacramentum veneremus genui et antiquum documentum novo cedat ritui prestet fide supplementum sensum defectui genitori laus jubilatio salus honor virtus conque sit et benedictio procedente ab utroque compassit laudatio. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಆಶೀರ್ವಾದ ನಿರಂತರವಾಗಿ ನಮ್ಮನ್ನು ಕಾಪಾಡುವ ಆಶೀರ್ವಾದ. ಪ್ರಭು ಯೇಸುವಿನ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ. ಅನಾರೋಗ್ಯದಲ್ಲಿ ಇರುವಂಥವರಿಗೆ ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ. ಆರ್ಥಿಕ ಹಿಂಜರಿತಕ್ಕೆ ನಿರುದ್ಯೋಗದಲ್ಲಿ ಇರುವಂಥವರಿಗೆ ಉದ್ಯೋಗವನ್ನು, ಪ್ರಾರ್ಥನೆಯ ಬಲವನ್ನು ನೀಡುವ ಆಶೀರ್ವಾದ. ಒಬ್ಬಂಟಿಗಳಾಗಿ ಮನೆಯಲ್ಲಿ ಇರುವಂಥವರಿಗೆ ನಾನು ನಿಮ್ಮ ಜೊತೆಗಿದ್ದೇನೆಂದು ನುಡಿಯುವ
ಅಭಯದ ಆಶೀರ್ವಾದ, ನಿರಂತರವಾಗಿ ಕಾಪಾಡಿ ರಕ್ಷಿಸುವ ಅದೇ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಈಗ ತಲೆಬಾಗಿ ಪಡೆದುಕೊಳ್ಳೋಣ. ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ